ಫೆಬ್ರವರಿ 24, 2018ನೇ ತಾರೀಕಿಗೆ ದುಬೈನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಭಾರತಕ್ಕೆ ಬರುತ್ತದೆ. ಆ ಸುದ್ದಿಯನ್ನು ಮೊದಲಿಗೆ ಕೇಳಿದಾಗ ಎಲ್ಲರೂ ಯಾವುದೋ ಒಂದು ಫೇಕ್ ನ್ಯೂಸ್ ಇರಬೇಕು ಅಂತ ಸುಮ್ಮನಾಗಿದ್ದರು. ಆದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಈ ಒಂದು ಸುದ್ದಿ ಕನ್ಫರ್ಮ್ ಅಂತ ಎಲ್ಲರಿಗೂ ಗೊತ್ತಾಗಿ ಹೋಗಿತ್ತು. ಹೌದು, ಅದುವೇ ಮೋಹಕ ತಾರೆ ಬಾಲಿವುಡ್ನ ಪ್ರಥಮ ಸೂಪರ್ ಸ್ಟಾರ್ ಹೀರೋಯಿನ್ ಶ್ರೀದೇವಿಯ ಸಾವು. ಆದರೆ ಈ ಸಾವು ಹೇಗಾಯಿತು? ಇದು ಒಂದು ದುರ್ಘಟನೆಯೇ? ಇದು ಒಂದು ಕೊಲೆಯೇ? ಈ ಕೊಲೆ ಹಿಂದೆ ಯಾರಿದ್ದರು? ದುಬೈ ಪೊಲೀಸರು ಮಾಡಿದ್ದೇನು? ಹೀಗೆ ಸಾವಿರಾರು ಪ್ರಶ್ನೆಗಳು ಶ್ರೀದೇವಿಯ ಅಭಿಮಾನಿಗಳಿಗೆ ಈಗಲೂ ಕೂಡ ಕಾಡುತ್ತಿವೆ ಅಂದ್ರೆ ನೀವು ನಂಬಲೇಬೇಕು. ಶ್ರೀದೇವಿಯ ಸಾವಾಗಿದ್ದು ದುಬೈನ ಅತ್ಯಂತ ದುಬಾರಿ 5 ಸ್ಟಾರ್ ಹೋಟೆಲ್ ಜಮೈರಾ ಎಮಿರೇಟ್ಸ್ ಟವರ್ ರೂಮ್ ನಂಬರ್ 2201ರಲ್ಲಿ. ದುಬೈ ಪೊಲೀಸರ ಪ್ರಕಾರ ಹಾಗೂ ಶ್ರೀದೇವಿಯ ಗಂಡ ಬೋನಿ ಕಪೂರ್ ಪ್ರಕಾರ ಶ್ರೀದೇವಿಯ ಸಾವಾಗಿದ್ದು ಬಾತ್ರೂಮ್ನ ಟಬ್ ನಲ್ಲಿ ಮುಳುಗಿ ಅಂತ. ಆದ್ರೆ ಆ ಬಾತ್ರೂಮ್ ಟಬ್ ಅಳತೆ ಇದ್ದಿದ್ದು ಕೇವಲ 5.1 ಅಡಿ. ಅಂತದ್ರಲ್ಲಿ ಶ್ರೀದೇವಿಯ ಎತ್ತರ 5.7 ಅಡಿ. ಹಾಗಾದ್ರೆ ಆ ಚಿಕ್ಕ ಬಾತ್ ಟಬ್ ನಲ್ಲಿ ಶ್ರೀದೇವಿ ಅಷ್ಟು ಚಿಕ್ಕ ಟಬ್ ನಲ್ಲಿ ಮುಳುಗಿ ಸಾಯಲು ಸಾಧ್ಯವೇ ಅನ್ನೋದೇ ಒಂದು ದೊಡ್ಡ ಹಾಗೂ ನಿಗೂಢ ಪ್ರಶ್ನೆ ಆಗಿತ್ತು. ಆದ್ರೆ ಶ್ರೀದೇವಿಯ ಸಾವಿಗೂ 4 ದಿವಸ ಮೊದಲು ಏನೆಲ್ಲ ನಡೆಯಿತು ಅಂತ ಗೊತ್ತಾದಾಗ ಇದು ಸಾವೋ ಅಥವಾ ಕೊಲೆ ಅಂತ ಹಲವಾರು ಜನರಲ್ಲಿ ಸಂಶಯ ಮೂಡಿಸಿತ್ತು. ಹಾಗಾದ್ರೆ ಈ ಶ್ರೀದೇವಿಯ ಸಾವಿಗೆ ಅಸಲಿ ಕಾರಣ ಏನು? ಅವತ್ತಿನ ರಾತ್ರಿ ಆ ಪಂಚತಾರಾ ಹೋಟೆಲ್ ನ ರೂಮ್ ನಂಬರ್ 2201ರಲ್ಲಿ ಶ್ರೀದೇವಿಯ ಸಾವಾದಾಗ ಯಾರೆಲ್ಲ ಇದ್ದರು? ಒಂದು ವೇಳೆ ಬಾತ್ರೂಮ್ ನಲ್ಲಿ ಕಾಲು ಜಾರಿ ಬಿದ್ದರೂ ರೂಮ್ ನಲ್ಲಿ ಇದ್ದವರಿಗೆ ಒಂದಿಷ್ಟು ಸದ್ದು ಕೇಳಲು ಸಾಧ್ಯವಾಗಲಿಲ್ಲವೇ? ಅವರ ಕೂಗು ಕೇಳಲು ಸಾಧ್ಯವಾಗಲಿಲ್ಲವೇ ಅನ್ನೋದು ಇನ್ನೊಂದು ಪ್ರಶ್ನೆ. ದುಬೈ ಪೊಲೀಸರು ಯಾಕೆ ಮೊದಲು ಶ್ರೀದೇವಿಯ ದೇಹದಲ್ಲಿ ವಿಷ ಇತ್ತು ಅಂತ ಹೇಳಿದ್ದರು? ಯಾಕೆ ಆಮೇಲೆ ಅದನ್ನ ಒಂದು ಆಕ್ಸಿಡೆಂಟ್ ಅಂತ ಹೇಳಿದರು? ಬೋನಿ ಕಪೂರ್ ಇದ್ದಕ್ಕಿದ್ದ ಹಾಗೆ ಭಾರತದಿಂದ ಸಾವಿನ ದಿನವೇ ದುಬೈಗೆ ಹೋಗಲು ಕಾರಣವೇನು? ಹೌದು, ಇಂತಹ ಸಾವಿರಾರು ಪ್ರಶ್ನೆಗಳು ಹಲವಾರು ನಿಗೂಢತೆಯನ್ನ, ಹಲವಾರು ಸಂಶಯಗಳನ್ನ ಹುಟ್ಟಿಸುವುದರಲ್ಲಿ ದೂಸರ ಮಾತೇ ಇಲ್ಲ. ಸ್ನೇಹಿತರೆ, ಅಷ್ಟಕ್ಕೂ ಶ್ರೀದೇವಿ ದುಬೈಗೆ ಹೋಗಲು ಕಾರಣ ಏನು ಅಂತೀರಾ? ಫೆಬ್ರವರಿ 21, 2018ರಂದು ಕಪೂರ್ ಪರಿವಾರದ ಒಂದು ಮದುವೆ ದುಬೈನಲ್ಲಿ ನಡೆಯಬೇಕಾಗಿತ್ತು. ಇದೊಂದು ಹೈ ಪ್ರೊಫೈಲ್ ಮದುವೆಯಾಗಿತ್ತು. ಅದಕ್ಕಾಗಿ ಬಾಲಿವುಡ್ನ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ಬಿಸಿನೆಸ್ ಮನ್ಗಳು, ರಾಜಕೀಯ ವ್ಯಕ್ತಿಗಳು ಹಾಗೂ ಇನ್ನು ಕೆಲವು ಹೈ ಪ್ರೊಫೈಲ್ ಜನ ಈ ಒಂದು ಮದುವೆಯಲ್ಲಿ ಭಾಗವಹಿಸಿದ್ದರು. ಈ ಒಂದು ಮದುವೆಗೆ ಬೋನಿ ಕಪೂರ್, ಶ್ರೀದೇವಿ ಹಾಗೂ ಶ್ರೀದೇವಿ ಬೋನಿ ಕಪೂರ್ ಚಿಕ್ಕ ಮಗಳಾದಂತಹ ಖುಷಿ ಈ ಮದುವೆ ಅಟೆಂಡ್ ಮಾಡಲು 18ನೇ ತಾರೀಕು ಫೆಬ್ರವರಿ 2018ಕ್ಕೆ ದುಬೈಗೆ ಹೋಗುತ್ತಾರೆ. ಶ್ರೀದೇವಿಯ ದೊಡ್ಡ ಮಗಳು ಜಾಹ್ನವಿ ಕಪೂರ್ ಸಿನಿಮಾ ಶೂಟಿಂಗ್ ಇದ್ದ ಕಾರಣ ಅವರು ಅದರಲ್ಲಿ ಬ್ಯುಸಿಯಾಗಿದ್ದರು. ಹೀಗಾಗಿ ಅವರು ದುಬೈನ ಮ್ಯಾರೇಜ್ಗೆ ಹೋಗಲು ಸಾಧ್ಯವಾಗುವುದಿಲ್ಲ. ತದನಂತರ ಮದುವೆಯ ಕಾರ್ಯಕ್ರಮಗಳು ಒಂದಾದ ನಂತರ ಒಂದು ಪ್ರಾರಂಭವಾಗಿವೆ. ಶ್ರೀದೇವಿ ಹಾಗೂ ಗಂಡ ಬೋನಿ ಕಪೂರ್ ಮತ್ತು ಮಗಳು ಮೂವರು ಮದುವೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೊಸ ಹೊಸ ಬಗೆಯ ಟ್ರೆಂಡಿಂಗ್ ಡ್ರೆಸ್ ಗಳನ್ನು ಹಾಕಿಕೊಂಡು ಫೋಟೋಗಳನ್ನು ಕೂಡ ತೆಗೆದಿದ್ದಾರೆ. ಎಲ್ಲವೂ ಖುಷಿ ಖುಷಿಯಾಗಿತ್ತು. ಯಾಕಂದ್ರೆ ಈ ಮದುವೆಗೆ ಕೇವಲ ಬಾಲಿವುಡ್ ಸ್ಟಾರ್ಗಳಲ್ಲದೆ ಎಲ್ಲರೂ ಕೂಡ ಎಲ್ಲ ದೊಡ್ಡ ಹೈ ಪ್ರೊಫೈಲ್ ಜನ ಸೇರಿದ್ದರು. ಫೆಬ್ರವರಿ 21ರಂದು ಮದುವೆ ಸಮಾಪ್ತಿಯಾಗಿದೆ. ಹೀಗಾಗಿ ಮರುದಿನವೇ ಬೋನಿ ಕಪೂರ್ ತಮಗೆ ಕೆಲವೊಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದ ಕಾರಣ ಅವರು ತಮ್ಮ ಚಿಕ್ಕ ಮಗಳೊಂದಿಗೆ ಭಾರತಕ್ಕೆ ವಾಪಸ್ಸು ಬಂದಿದ್ದಾರೆ. ಆದರೆ ಶ್ರೀದೇವಿ ಮಾತ್ರ ದುಬೈನಲ್ಲೇ ಉಳಿದುಕೊಳ್ಳುತ್ತಾರೆ. ಹಾಗಾದ್ರೆ ಶ್ರೀದೇವಿ ಒಬ್ಬರೇ ದುಬೈನಲ್ಲಿ ಉಳಿದುಕೊಳ್ಳಲು ಕಾರಣ ಏನು ಅಂತ ಎಲ್ಲರನ್ನೂ ಈಗಲೂ ಅಚ್ಚರಿಪಡಿಸುತ್ತಿದೆ. ಆದರೆ ಕೆಲವರು ಹೇಳುವ ಪ್ರಕಾರ ಇದಕ್ಕೆ 2 ಕಾರಣಗಳಿದ್ದವು. ಒಂದು, ತಮ್ಮ ದೊಡ್ಡ ಮಗಳಾದಂತಹ ಜಾಹ್ನವಿ ಕಪೂರ್ಗಾಗಿ ಶ್ರೀದೇವಿ ಸ್ವಲ್ಪ ಮಟ್ಟದ ಶಾಪಿಂಗ್ ಮಾಡಬೇಕೆಂದು ಬಯಸಿದ್ದರಂತೆ. ಅಷ್ಟೇ ಅಲ್ಲದೆ ಶ್ರೀದೇವಿಯ ತಂಗಿಯೊಬ್ಬಳು ದುಬೈನಲ್ಲಿಯೇ ಇದ್ದ ಕಾರಣ ಅವಳ ಜೊತೆ ಕೆಲವು ಸಮಯ ಕಳೆಯಬೇಕೆಂದು ಶ್ರೀದೇವಿ ನಿರ್ಧಾರ ಮಾಡಿದ್ದರು ಎಂದು ಬೋನಿ ಕಪೂರ್ ಹೇಳುತ್ತಾರೆ. ಆದರೆ ಈ ನಡುವೆ ಬೋನಿ ಕಪೂರ್ ಭಾರತಕ್ಕೆ ವಾಪಸ್ಸು ಬಂದು ಉತ್ತರ ಪ್ರದೇಶದ ಲಕ್ನೋನಲ್ಲಿ ಬಿಸಿನೆಸ್ ಸಮಿಟ್ ಒಂದರಲ್ಲಿ 23ನೇ ತಾರೀಕು ಫೆಬ್ರವರಿ 2018ರಂದು ಭಾಗವಹಿಸಿದ್ದು ಖಚಿತವಾಗಿದೆ. ಅಂದೇ ರಾತ್ರಿ ಶ್ರೀದೇವಿಯಿಂದ ಬೋನಿ ಕಪೂರ್ಗೆ ಒಂದು ಫೋನ್ ಬರುತ್ತದೆ ಮತ್ತು ತಾವು ತಮ್ಮ ಗಂಡನನ್ನ ತುಂಬಾ ಮಿಸ್ ಮಾಡುತ್ತಿರುವುದಾಗಿ ಶ್ರೀದೇವಿ ಹೇಳಿಕೊಂಡಿದ್ದಾರೆ. ಆದ್ರೆ ಬೋನಿ ಕಪೂರ್ ತಮ್ಮ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡಬೇಕೆಂದು ಫೆಬ್ರವರಿ 24ನೇ ತಾರೀಕು ಸಾಯಂಕಾಲ 6 ಗಂಟೆ ಸುಮಾರಿಗೆ ಶ್ರೀದೇವಿ ತಂಗಿದ್ದ ದುಬೈನ ಪಂಚತಾರಾ ಹೋಟೆಲ್ಗೆ ಬರುತ್ತಾರೆ. ಶ್ರೀದೇವಿ ತಮ್ಮ ರೂಮಿನ ಬಾಗಿಲು ತೆಗೆದಾಗ ತಮ್ಮ ಗಂಡನನ್ನ ನೋಡಿ ನಿಜಕ್ಕೂ ತುಂಬಾನೇ ಖುಷಿ ಪಟ್ಟಿದ್ದರು. ಇಬ್ಬರು ಖುಷಿ ಖುಷಿಯಿಂದ ಸ್ವಲ್ಪ ಹೊತ್ತು ಸಮಯ ಕಳೆದಿದ್ದಾರೆ. ಆಗ ಬೋನಿ ಕಪೂರ್ ಶ್ರೀದೇವಿಗೆ ಹೊರಗಡೆ ಡಿನ್ನರ್ ಹೋಗಲು ಆಹ್ವಾನ ಕೊಟ್ಟಿದ್ದಾರೆ. ಶ್ರೀದೇವಿ
ತುಂಬಾ ಸಂತೋಷದಿಂದ ಆಯ್ತು ಅಂತ ಹೇಳಿದ್ದಾರೆ. ಡಿನ್ನರ್ಗೆ ಹೋಗುವ ಮೊದಲು ತಾವು ಫ್ರೆಶ್ ಆಗಿ ಬರುತ್ತೇನೆ ಅಂತ ಬಾತ್ರೂಮ್ಗೆ ಹೋಗಿದ್ದಾರೆ ಅಷ್ಟೇ. ಇತ್ತ ಬೋನಿ ಕಪೂರ್ ಟಿವಿಯನ್ನ ಆನ್ ಮಾಡಿ ಟಿವಿಯಲ್ಲಿ ಬರುತ್ತಿದ್ದ ಭಾರತ ಮತ್ತು ಸೌತ್ ಆಫ್ರಿಕಾ ಕ್ರಿಕೆಟ್ ಪಂದ್ಯವನ್ನ ನೋಡುತ್ತಾ ಕುಳಿತಿದ್ದಾರೆ. ಆದ್ರೆ 15 ನಿಮಿಷ ಆದರೂ ಕೂಡ ಶ್ರೀದೇವಿ ಮಾತ್ರ ಬಾತ್ರೂಮ್ ನಿಂದ ಹೊರಗೆ ಬರುವುದಿಲ್ಲ. ಆಗ ಸುಮ್ಮನೆ ಮತ್ತೆ ಟಿವಿ ನೋಡುತ್ತಾನೆ ಬೋನಿ ಕಪೂರ್ ಶ್ರೀದೇವಿ ಅವರನ್ನ ಒಂದು ಸಾರಿ ಕೂಗಿದ್ದಾರೆ. ಆಗಲೂ ಕೂಡ ಸ್ನಾನ ಮಾಡುತ್ತಿರಬಹುದು ಅಂತ ಬೋನಿ ಕಪೂರ್ ಸುಮ್ಮನಾಗಿದ್ದಾರೆ. ಮುಂದೆ 10 ನಿಮಿಷ ಆದ ನಂತರ ಶ್ರೀದೇವಿ ಬಾತ್ರೂಮ್ ನಿಂದ ಹೊರಗೆ ಬರದೇ ಇದ್ದುದನ್ನ ಕಂಡು ಸ್ವಲ್ಪ ಮಟ್ಟಿಗೆ ಬೋನಿ ಕಪೂರ್ ಗಾಬರಿಯಾಗಿದ್ದಾರೆ. ನೋಡೋಣ ಅಂತ ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ ಡೋರ್ ಅನ್ನ ಬಡಿದಿದ್ದಾರೆ. ಆದ್ರೆ ಬಾತ್ರೂಮ್ ಒಳಗಡೆಯಿಂದ ಯಾವುದೇ ರೀತಿಯ ಒಂದು ಶಬ್ದ ಬರುವುದಿಲ್ಲ. ಇದರಿಂದ ಗಾಬರಿಗೊಂಡ ಬೋನಿ ಕಪೂರ್ ಇನ್ನೊಂದು ಕಡೆಯಿಂದ ಹೋಗಿ ಬಾತ್ರೂಮ್ ಒಳಗಡೆ ನೋಡಿದ್ದಾರೆ. ಆಗಲೂ ಕೂಡ ಬೋನಿ ಕಪೂರ್ಗೆ ಆ ಬಾತ್ರೂಮ್ ನಲ್ಲಿ ಶ್ರೀದೇವಿ ಕಾಣುವುದಿಲ್ಲ. ಇದರಿಂದ ಬೋನಿ ಕಪೂರ್ ಕೊಂಚ ಮಟ್ಟಿಗೆ ಆತಂಕಗೊಂಡಿದ್ದಾರೆ. ತುಂಬಾ ಗಾಬರಿಯಾಗಿ ಬಾತ್ರೂಮ್ ಡೋರ್ ಅನ್ನ ಒಡೆದು ಬೋನಿ ಕಪೂರ್ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ನೋಡಿದಾಗ ಅವರು ಬೆಚ್ಚಿ ಬಿದ್ದಿದ್ದರು. ಕಾರಣ ಶ್ರೀದೇವಿ ಟಬ್ ಬಾತ್ ನಲ್ಲಿ ಮುಳುಗಿ ಹೋಗಿದ್ದರು. ತಕ್ಷಣವೇ ಅವರನ್ನ ಹೊರಗೆ ತೆಗೆದು ಅದೇ ಬಾತ್ರೂಮ್ ಫ್ಲೋರ್ ಮೇಲೆ ಅವರನ್ನ ಮಲಗಿಸಿ ಅವರನ್ನ ಎಚ್ಚರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಶ್ರೀದೇವಿ ಮಾತ್ರ ಎಚ್ಚರಗೊಂಡಿಲ್ಲ. ಹತಾಶರಾಗಿ ಬೋನಿ ಕಪೂರ್ ಆ ಐಷಾರಾಮಿ ಹೋಟೆಲ್ನ ಇನ್ನೊಂದು ರೂಮ್ ನಲ್ಲಿ ಇದ್ದಂತಹ ಅವರ ಸ್ನೇಹಿತನನ್ನ ಕರೆಸಿದ್ದಾರೆ. ಬೋನಿ ಕಪೂರ್ ಸ್ನೇಹಿತನಿಗೆ ಶ್ರೀದೇವಿ ಬದುಕಿರುವ ಬಗ್ಗೆ ಅನುಮಾನ ಬಂದಿದೆ. ತಕ್ಷಣವೇ ಆ ಹೋಟೆಲ್ನ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡಿ ಮೆಡಿಕಲ್ ಎಮರ್ಜೆನ್ಸಿ ಕೇಳಿದ್ದಾರೆ. ಹೋಟೆಲ್ ಎಮರ್ಜೆನ್ಸಿ ಟೀಮ್ ರೂಮ್ ನಂಬರ್ 2201ಕ್ಕೆ ಬಂದು ಒಂದು ಆಂಬ್ಯುಲೆನ್ಸ್ ನಲ್ಲಿ ಶ್ರೀದೇವಿಯನ್ನು ಹಾಕಿಕೊಂಡು ಹತ್ತಿರವೇ ಇದ್ದಂತಹ ಅಲ್ ರಶೀದ್ ಅನ್ನುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಶ್ರೀದೇವಿಯನ್ನು ಪರೀಕ್ಷಿಸಿದ ವೈದ್ಯರು ಅವಳ ಸಾವಾಗಿದೆ ಅಂತ ದೃಢಪಡಿಸಿದ್ದರು. ಈ ವಿಷಯವನ್ನು ತಿಳಿಯುತ್ತಿದ್ದ ಹಾಗೆ ದುಬೈ ಪೊಲೀಸರು ಆಸ್ಪತ್ರೆಗೆ ಬಂದಿದ್ದಾರೆ ಹಾಗೂ ಈ ಕೇಸನ್ನ ತಮ್ಮ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇದು ಒಂದು ಸಾಧಾರಣ ಸಾವಲ್ಲ. ಇದನ್ನ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕೆಂದು ಹಾಗೂ ಈ ಶವವನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕೆಂದು ದುಬೈ ಪೊಲೀಸರು ನಿರ್ಧರಿಸಿದ್ದಾರೆ. ಹೀಗೆ ಶ್ರೀದೇವಿ ಸಾವಿನ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ ದುಬೈ ಪೊಲೀಸರು ಶ್ರೀದೇವಿಯ ಪತಿ ಬೋನಿ ಕಪೂರ್ ಅವರನ್ನ ಹೆಚ್ಚು ಕಡಿಮೆ 5 ರಿಂದ 6 ಗಂಟೆಗಳ ಇಂಟರಾಗೇಷನ್ ಮಾಡಿದ್ದಾರೆ. ಆಮೇಲೆ ಮರುದಿನ ಶ್ರೀದೇವಿಯ ಶವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿತ್ತು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತಹ ಫಲಿತಾಂಶ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಕಾರಣ ದುಬೈ ಪೊಲೀಸರ ಫಾರೆನ್ಸಿಕ್ ಟೀಮ್ ಹೇಳುವ ಪ್ರಕಾರ ಶ್ರೀದೇವಿಯ ಶರೀರದಲ್ಲಿ ಆಲ್ಕೋಹಾಲ್ ಇತ್ತೆಂದು ಹೇಳಲಾಗುತ್ತದೆ. ಅಂದರೆ ಶ್ರೀದೇವಿ ಸ್ನಾನಕ್ಕೆ ಹೋಗುವ ಮೊದಲು ಆಲ್ಕೋಹಾಲ್ ಸೇವಿಸಿದ್ದರು ಎಂದು ಪೋಸ್ಟ್ ಮಾರ್ಟಮ್ ತಿಳಿಸುತ್ತದೆ. ಇದರ ಪ್ರಕಾರ ಶ್ರೀದೇವಿ ಸಿಕ್ಕಾಪಟ್ಟೆ ನಶೆಯಲ್ಲಿದ್ದರು. ಅಂತಹ ಪರಿಸ್ಥಿತಿಯಲ್ಲಿಯೇ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡುವಾಗ ನಶೆಯಿಂದ ಕಂಟ್ರೋಲ್ ತಪ್ಪಿ ಅವರು ಬಾತ್ರೂಮ್ ನಲ್ಲಿ ಇದ್ದಂತಹ ಟಬ್ ಬಾತ್ಗೆ ಹೋಗಿ ಬಿದ್ದಿದ್ದಾರೆ. ಅವರ ತಲೆಗೆ ಏಟು ಕೂಡ ಬಿದ್ದಿದೆ ಹಾಗೂ ಅವರು ಮೂರ್ಛೆ ಹೋಗಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ಅವರು ಆ ಚಿಕ್ಕ ಟಬ್ ನಲ್ಲಿ ಮುಳುಗಿದ್ದಾರೆ. ಹೀಗೆ ಟಬ್ ನಲ್ಲಿ ಮುಳುಗಿ ಅವರ ಸಾವಾಗಿದೆ ಅಂತ ದುಬೈ ಪೊಲೀಸ್ನ ಫಾರೆನ್ಸಿಕ್ ತಂಡ ಮರಣೋತ್ತರ ಪರೀಕ್ಷೆಯಲ್ಲಿ ತಮ್ಮ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಹೀಗೆ ಶ್ರೀದೇವಿಯ ಸಾವು ಆ ಒಂದು ಟಬ್ ನಲ್ಲಿ ಮುಳುಗಿ ಆಗಿತ್ತು ಅಂತ ದೃಢಪಡಿಸಿದ್ದಾರೆ. ಆದರೆ ಮೊದಲ ಬಾರಿಗೆ ಶ್ರೀದೇವಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆಸ್ಪತ್ರೆಯ ವೈದ್ಯರು ಹೇಳಿದ ಮಾಹಿತಿ ಏನೆಂದರೆ ಶ್ರೀದೇವಿಯ ಸಾವು ಹೃದಯಾಘಾತದಿಂದ ಆಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆ ನಂತರ ಇದು ಬೇರೆಯಾಗಿತ್ತು. ಹಾಗಾದ್ರೆ ಈ 2 ರಿಪೋರ್ಟ್ಗಳ ಪ್ರಕಾರ ಶ್ರೀದೇವಿಯ ಸಾವು ಸಂಶಯಾತ್ಮಕ ಆಗಿತ್ತು ಅಂತ ಹೇಳಲಾಗುತ್ತಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಶ್ರೀದೇವಿಯ ಸಾವು ವಿಷದಿಂದ ಆಗಿತ್ತು ಅನ್ನುವ ಮಾಹಿತಿ ಕೂಡ ಆ ಸಮಯದಲ್ಲಿ ಹೊರಬಂದಿತ್ತು. ಹೀಗೆ ಶ್ರೀದೇವಿಯ ಸಾವು ಒಂದಲ್ಲ ಎರಡಲ್ಲ 3 ಆಂಗಲ್ಗಳಿಂದ ನೋಡಬೇಕಾಗಿತ್ತು. ಹಾಗಾದ್ರೆ ಶ್ರೀದೇವಿಯ ಸಾವು ಹೇಗಾಯಿತು? ಯಾರಾದರೂ ವಿಷ ಕೊಟ್ಟು ಸಾಯಿಸಿದರೆ? ಯಾರಾದರೂ ಶ್ರೀದೇವಿಯನ್ನ ಬಾತ್ರೂಮ್ ಟಬ್ ನಲ್ಲಿ ಮುಳುಗಿಸಿ ಕೊಂದರೆ? ಹೌದು, ಶ್ರೀದೇವಿಯ ಸಾವು ಮಾತ್ರ ಈಗಲೂ ಕೂಡ ನಿಗೂಢವಾಗಿದೆ ಅಂದ್ರೆ ನೀವು ನಂಬಲೇಬೇಕು ಸ್ನೇಹಿತರೆ. ಆದ್ರೆ ಶ್ರೀದೇವಿ ಈಗ ನಮ್ಮ ಜೊತೆ ಇಲ್ಲ ಅನ್ನೋದು ನಿಜ ಮಾತ್ರ.